ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನಲ್ಲಿ 2020-21ನೇ ಸಾಲಿನ ವಿದ್ಯಾರ್ಥಿ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮವು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೆಸಿನಿಯಲ್ ಮೆಮೋರಿಯಲ್ ಸಭಾಂಗಣದಲ್ಲಿ ಜರುಗಿತು. ಕಾಲೇಜಿನ ಡೆಸಿನಿಯಲ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲಾ ಅವರು ವಿದ್ಯಾರ್ಥಿ ಸಂಘದ ನೂತನ ಸದಸ್ಯರಿಗೆ ಬ್ಯಾಚ್ ಅನ್ನು ತೊಡಿಸಿದರು. ಬಳಿಕ ಮಾತನಾಡಿದ ಅವರು ಸಂಸ್ಥೆಯಲ್ಲಿ ನಡೆಯುವಂತಹ ಕಾರ್ಯಚಟುವಟಿಕೆಗಳಿಗೆ ವಿದ್ಯಾರ್ಥಿ ಸಂಘಟನೆ ಅತಿ ಅಗತ್ಯ ಎಂದ ಅವರು ನೂತನ ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. This is a situation, but we are facing it, and so also the few opportunities that you will get. Maybe all the students will remember, those who are passed out of this college and others who are here, the adrenaline, the cultural activities and the sports activity which was going on a very grand scale, and where we see everyone involved so much. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮಿನೇಜಸ್ ಅವರು ನೂತನ ಸದಸ್ಯರನ್ನ ಪರಿಚಯಿಸಿದರು. As I am grateful to the outgoing student council of 2019-20, I am wishing all the very best. The new student council 2021. As I call out the names, I request let them come forward and hand over the office to the new student council. President Mr. Abhishek D. Kuriakos. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಜಯಪ್ರಕಾಶ್ ಆಡ್ವಾ ಅವರು ಪ್ರಮಾಣ ವಚನ ಬೋಧಿಸಿದರು. Do solemnly promise that I will faithfully execute the duties of my office and will to the best of my ability preserve, protect and defend the interests of this college and its students with respect to the constitution of this college student council. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ರುಡಾಲ್ಫ್ ರವಿಡೇಸ್ ಅವರು ಪ್ರಮಾಣ ಪತ್ರ ವಿತರಿಸಿದರು. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ರುಡಾಲ್ಫ್ ರವಿಡೇಸ್ ಅವರು ಹಳೆಯ ವಿದ್ಯಾರ್ಥಿ ಸಂಘದ ಸದಸ್ಯರಿಗೆ ಪ್ರಮಾಣ ಪತ್ರ ವಿತರಿಸಿದರು. ಈ ಸಂದರ್ಭದಲ್ಲಿ ನಿರ್ಗಮನ ಅಧ್ಯಕ್ಷರಾದ ಅಭಿಷೇಕ್ ಡಿ ಕುರಿಯಕೋಸ್ ಅವರು ಮಾತನಾಡಿ ತಮ್ಮ ಅಧ್ಯಕ್ಷಾವಧಿಯಲ್ಲಿ ಬೆಂಬಲ ಮತ್ತು ಸಹಕಾರ ನೀಡಿದ್ದಕ್ಕೆ ಧನ್ಯವಾದವನ್ನ ಹೇಳಿದರು. To hand over the office of the student president, my heart goes out to all who have helped me discharge my duties and responsibilities of this august office for the past term. Firstly, I would like to thank God Almighty for His countless blessings that empowered us to run various projects and activities during the past 2 years. I would like to thank the management and the advisory committee for their immense support during our term as the student council. ಇದೇ ವೇಳೆ ಹೊಸದಾಗಿ ಆಯ್ಕೆಯಾದ ಜಾರ್ಡನ್ ಹೃದಯ ರಸ್ಕಿನ ಅವರಿಗೆ ಧ್ವಜವನ್ನ ನಿರ್ಗಮನ ಅಧ್ಯಕ್ಷರಾದ ಅಭಿಷೇಕ್ ಡಿ ಕುರಿಯಕೋಸ್ ಅವರು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ವೈಸ್ ಡೀನ್ ಡಾಕ್ಟರ್ ರಮೇಶ್ ಭಟ್ ಎಂ 2019-20 ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಅಭಿಷೇಕ್ ಡಿ ಕುರಿಯಕೋಸ್ ಉಪಸ್ಥಿತರಿದ್ದರು. ಶರಸಾದ್ಯನ್ V4 ನ್ಯೂಸ್ ಮಂಗಳೂರು.